നിങ്ങൾ നോക്കിയിട്ടുള്ളൊരു ಬ್ಯಾರಿ ವಾರ್ತೆ ನಾನು ಅನ್ಸಾರ್ ಇನೋಳಿ ಸುದ್ದಿ ಉಲ್ಲರಿಪು ಹಜರತ್ ಕಾಲೇಜ್ಗೆ ಪುದಿಯ ಕಟ್ವಾಣ ಮಕ್ಕ ಪಿನ್ನ ಟೀಚರ್ ಖುಷಿಯೇ ಖುಷಿ ನರಿಂಗಾಣದ ಎಂಚಿ ನಿಂತು ಕಂಬಲ ಕೊಲ ಎದ್ದಿನ ಓಟನಕ್ಕೂ ತೊಡಗಿತ್ತು 4 ಕನಕ್ ಮುಡಿಪುಲು ಪೆಣ್ಣಿಗೆಲೆ 4 ಆಚರಣೆ ಜನಶಿಕ್ಷಣ ಟ್ರಸ್ಟ್ ಸಾಧಕ ಮಾಡ ಕುಡಾಟ ಪೊಂಪೈಲ್ ಜಾಗೆ ಉಲ್ಲಾಲದಲ್ಲಿ ಕಟ್ವಾಣ ಅರಬಿ ಟ್ರಸ್ಟ್ಗೆ ನಿಲ್ಲ ಪೈಸ್ತೆ ಬೇಡಿ ಯಕ್ಷದೇವ ಪೇರ್ಗೆ 20 ಕಿರೀಟ ದೇರ್ಲ ಕಟಲ್ ತೊಡಗಿತ್ತು ಸೌಹಾರ್ದ ಸೊಸೈಟಿ ದರ್ಗಾತೆ ಜಾಲು ಪರಾಯತ್ತಂಕೋರು ಅವ ತೊಡಕತ್ತೆ ಲೇಸಲು ಬೇಜಾರೆ ಫಲಕ ಸಾನತ್ತೆಗೆಂತಗೂ ಉಪ್ಪು ತಂದಿನ ಕೀಕಿರಿ ಅಗರ್ ಕೆಟ್ಟಿದ್ದು ಪಾಟ್ರೆ ಕೋಸಿಸ್ ಹನೀಫ್ ಹಾಜಾರ್ ತಲೆಮುಪ್ಪ ಶಿಯಾಬುನ್ ಸಕಾಫಿ ಕಾರ್ಯದರ್ಶಿ ಉಳ್ಳಾಲ ದರ್ಗತ್ಗೆ ಬಂತು ಪುದಿಯ ಕಮಿಟಿ 5-6 ವರ್ಷ ಪಿರಾಕಲು ഞങ്ങളെ രാജ്യത്തെ രാജ്യപാല ഉള്ളാലത്തേക്ക് ಬಂತು ഒരു സ്കൂളുകു കുട്ടി ബല്ലി അടിച്ചിತ್ತು ಅದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಡಿಲುಲ್ಲೆ ಹಜರತ್ ಟಿಪ್ಪು ಸುಲ್ತಾನ್ ಕಾಲೇಜ್ ಐತಿಂದು ಆ ಕಾಲೇಜಿನ ಸ್ವರಫನಿಪ ತೀನರು ಅದರ ತೊಡಕತ್ತಲ್ಲಿ ನಡೆದು ಉಳ್ಳಾಲ ಅಬ್ಬಕ ಕಟ್ಟೆರೆ ಮುಟ್ಟವುಲ್ಲೇ ಹಜರತ್ ಟಿಪ್ಪು ಸುಲ್ತಾನ್ PU ಕಾಲೇಜರಿ ಪುದಿಯ ಕಟ್ಟುವಂತೆ ತೊಡಕತ್ತಲ್ಲಿ ನಡೆದು ಶಾಸಕ UT ಖಾದರ್ ಪುದಿಯ ಕಟ್ಟುವಾನத்துக்கு தொடக்க கொடுத்தது ಅದರ ಪಿನ್ನಾಯಲ್ ಮುಂಡಿತ್ತು ಮದನಿ ಸ್ಕೂಲು ನಲ್ಲ ಪಡಿಪು ನೆದಲು ಮಕ್ಕ ಯಾರ ಎಂಟುಂಡು ಮಕ್ಕ ಯಾರ 9ಗೂ ಸಮಸ್ಯೆ ಬರಗು ತೀರಾ ಚೊಲ್ಲುರೆ ನೆಲೆಲು ಪುದಿಯ ಕಟ್ಟುವಾನ ಉಂಡಾಕಿತ್ತು ಕೊಡ್ಕುರೆದು ಕೊಂಡಾಡೋ ನಾಯ ಬಿಸಾಯ ಅಂಟು ಅಭಿಪ್ರಾಯಪಟ್ಟದ್ದು ಬೆಳೆಸ್ಕೊಳ್ಳಿ ಒಂದು ಶಿಕ್ಷಣ ಕೊಡುವಂತಹ ನಮ್ಮ ಎಲ್ಲ ಈ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳಿಗೂ ಶಿಕ್ಷಕರಿಗೂ ಸಿಬ್ಬಂದಿ ವರ್ಗನ ಕರ್ತವ್ಯ ಶುಭಾಶಯ ಸಲ್ಲಿಸ್ತೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಉತ್ತಮವಾದ ಶಿಕ್ಷಣ ಕೊಡುವಾಗ ವಿದ್ಯಾರ್ಥಿಗಳು ಜಾಸ್ತಿ ಆಗೋದು ಸ್ವಾಭಾವಿಕ. ವಿದ್ಯಾರ್ಥಿ ಜಾಸ್ತಿ ಆದ ತಕ್ಷಣ ಮೂಲಭೂತ ಸೌಕರ್ಯ ಸಮಸ್ಯೆ ಬರೋದಂತೂ ಸ್ವಾಭಾವಿಕ. ಇದನ್ನೆಲ್ಲ ಮನಗೊಂಡು ಅವತ್ತು ಅಧ್ಯಕ್ಷರಾಗಿದ್ದ ರಶೀದಾ ಅಕ್ಕನವರು ಸಮಿತಿಯ ಸರ್ವ ಸದಸ್ಯರು ಭವಿಷ್ಯದ ಆಲೋಚನೆ ಇಟ್ಟುಕೊಂಡು ಇಲ್ಲಿಗೆ ಎಷ್ಟೇ ವಿದ್ಯಾರ್ಥಿ ಬಂದರೂ ಕೂಡ ಮೂಲಭೂತ ಸೌಕರ್ಯ ಕಡಿಮೆ ಆಗಬಾರ್ದೆಂಬ ದೂರದರ್ಶನ ಇಟ್ಟುಕೊಂಡು ಬಹುಶಃ ಈ ಒಂದು ಕಟ್ಟಡಕ್ಕೆ ಅವತ್ತು ರಾಜ್ಯಪಾಲನ ಕರೆಸಿ ಇವತ್ತು ಶಂಕುಸ್ಥಾಪನೆ ಮಾಡಿ ಮೊದಲ ಹಂತದ ಕೆಲಸವನ್ನು ನಾವು ಇವತ್ತು ಸುಸಂದರ್ಭದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ನನಗೆ ಅತ್ಯಂತ ಸಂತೋಷ. ಶೈಕ್ಷಣಿಕವಾಗಿ ಮಕ್ಕಳಿಗೆ ಅವ್ರ ಶಿಕ್ಷಣ ಸಂಬಂಧ ಮೂಲಭೂತ ವ್ಯವಸ್ಥೆ ಬರ್ತದೆ. ಶಿಕ್ಷಕರಿಗೆ ನೆಮ್ಮದಿಯಿಂದ ಕಲಿಸಲಿಕ್ಕೆ ಒಂದು ವಾತಾವರಣ ಇವತ್ತು ನಿರ್ಮಾಣ ಖಂಡಿತವಾಗಿ ಇವತ್ತು ಆಗ್ತದೆ. ಸೈಯದ್ ಮದೀನಿ ದರ್ಗತೆ ತಲೆಮೂಪ ಅಬ್ದುಲ್ ರಶೀದ್ ಹಾಜರ್ ಲೇಸ್ರೆ ತಲೆಮೂಪ ಆಯ್ತಿಂದು ಅಯಲ ಮುಂಡಿತ್ತು ಕೊರೋನಾ ಕಾಲತ್ತಲು ಸ್ಕೂಲ್ಲೆ ಮಾಸ್ಟ್ರು ಟೀಚರ್ ರಂಗ್ ಸಂಬಳತೆ ಪೈಸಾ ಇಲ್ಲತೆ ನೇರ್ತಲು ಪೈಸ್ತಂಗಲೊಟ್ಟ ಕಡ ಎಡ್ತು ಸಂಬಳ ಕೊಡ್ತುಂದ ಆ ಪೈಸಾ ಪೆರವು ಕೊಡಕು ಆವತ್ತೆದ್ಲು ಅಂಗಲಟ್ಟು ಮುಂಡಿತ್ತು ಸ್ಕೂಲ್ಗೂ ಕಟ್ವಾನತ್ಗೆ ಬೇನ್ಮಾಯ್ತು ಹದಿಯಾಕ್ ಪಾಟಿರ ಅಂಟು ತೆರಿಬಾಟಿತ್ತು. ಪರಮದಯಾನಂದ ಅಲ್ಲಾಹನ ಒಂದು ಅನುಗ್ರಹದಿಂದ ನಾವೆಲ್ಲ ಸೇರಿಕೊಂಡು ಮುಖ್ಯವಾಗಿ ನಮ್ಮ ಉಪಾಧ್ಯಕ್ಷರಾದ ಮೌನು ಇಸ್ಮಾಯಿಲ್ರವರು ಒತ್ತಡ ಹೇರಿ ನಮ್ಮ ಇದರ ಅವಧಿಯಲ್ಲಿ ಆ ಶಾಲೆ ತಲೆ ಎತ್ತಿ ನಿಲ್ಲಬೇಕು ಎಂಬ ಒಂದು ಹಠ ಹಿಡಿದ ಕಾರಣ ಮುಸ್ತಫಾ ಅಬ್ದುಲ್ ಅವರ ಒಂದು ಪ್ರೇರಣೆಯಿಂದಾಗಿ ಕೆಲಸ ಪ್ರಾರಂಭಕ್ಕೆ ಮಾಡಲಿಕ್ಕೆ 200 ಕಾಂಟ್ರಾಕ್ಟರಿಗೆ ನಾವು ಕೆಲಸ ನೀಡಿದೆವು. ಅಲ್ಲಿ ಕೂಡ ತೊಡಕುಂಟಾಗಿ ಆ ಕೆಲಸ ಅಲ್ಲಿಗೆ ಸ್ಥಗಿತ ಆಯಿತು. ಕಡೆಗೆ ಏನಾದರೂ ಮಾಡಬೇಕು, ಇದರಲ್ಲಿ ನಮಗೆ ಹೆಸರು ಕೆಟ್ಟದ್ದು ಬಂದರೂ ಪರವಾಗಿಲ್ಲ, ಏನಾದರೂ ಮಾಡಿ ಈ ಒಂದು ಕಟ್ಟಡವನ್ನು ಮಾಡಬೇಕು ಅಂತೇಳಿ ಸ್ವಯಂ ನಾನು ನಿಂತುಕೊಂಡು ಮಾಡಬಾರದಂಥ ಕೆಲಸ. ಯಾಕೆಂತೇಳಿಗೆ ಸ್ವಂತ ಅಧ್ಯಕ್ಷರು ಮತ್ತು ಕುಟುಂಬಸ್ಥರು ಯಾರು ಕೂಡ ಕಾಂಟ್ರಾಕ್ಟ್ ಮಾಡಬಾರ್ದು. ಆದರೆ ನನ್ನ ಮಗನನ್ನು ಎದುರು ಹಾಕಿಕೊಂಡು ನಾನು ಈ ಕೆಲಸವನ್ನು ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ಈ ಒಂದು ಉಳ್ಳಾಲದ ಪರಿಸರಕ್ಕೆ ಒಂದು ಕಾಲೇಜ್ ಕಟ್ಟಡವನ್ನು ಹಸ್ತಾಂತರಿಸಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಜಂಡಾಮತೆ ತಲೆಮೂಪ ಮುಸ್ತಫಾ ಅಬ್ದುಲ್ಲಾ, ದರ್ಗಾ ಕಮಿಟಿರೆ ಜಂಡಾಮತೆ ತಲೆಮೂಪ ಮೋನು ಇಸ್ಮಾಯಿಲ್, പിന്നെ ബാവ മുഹമ്മദ്, കനക നോക്രെ UT ഇലിയാസ്, ദർഗത്തെ വക്താര ഫാറൂഖ് ഉള്ളാൽ, അറബിക് ട്രസ്റ്റ് ജണ്ടാമത്തെ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ದರ್ಗಾತೆ ಸದಸ್ಯರಾയി ಹಸನಬ್ಬ ಕಡಪರ, ಆಲಿಮೋನು, ಇಬ್ರಾಹಿಂ UK, ಸೋಲಾರ್ ಅನೀಫ್, ಇಬ್ರಾಹಿಂ, ಕಾಲೇಜಿನ ಪ್ರಿನ್ಸಿಪಾಲ್ ಪವಿತ್ರ ರೈ ಇಂಗ ಲೇಸಲಿನ್ನಾರ್, ಕಾಲೇಜಿನ ಪ್ರಿನ್ಸಿಪಾಲ್ ಅಬ್ದುಲ್ ರಹಮಾನ್ ಬಿರ್ನರ್ಗ್ ಮರ್ಹಬ ಚಂತು. ಸರಕಾರತೆ ಮೊದಲು ಕಂಬಲತ್ತೆ ಕೊಲ ಎವಡೇರು ಚೊಂದಿಂಗ್ ಅದು ಉಳ್ಳಾಲ ಕ್ಷೇತ್ರ ಆಯ್ತುಂಡು. ನರಿಂಗಾನ ಗ್ರಾಮത്തെ ಬೋಳ ಪದವಲು ಸರಕಾರತೆ ಮೊದಲು ஒரு ಕಂಬಳತ್ತೆ ಕೊಲ ಎಂಚಿ ನಿಂಡ್ರು ಇದಿಲ್ ಇದೇ ತಿಂಗಳ 25 പിന്നെ 26 ಸುರುತೆ ಲವಕುಶ ಕಂಬಳ നടക്കും.
ಕಂಬಳ ಚೊಲ್ಲುರೆದು ಕರಾವಳಿ ಭಾಗത്തെ ಪಿರಾಕ್ರೆ ಅವರು ಕಲಿಪಂತಾಯಿರು ಇತ್ತರೆ ತೊಲು ಕಂಡತ್ತಲು ನಡ್ನೊಂಟಿನ್ನೆ ಎರ್ದ್ರೆ ಓಟ ಎನಿ ಉಳ್ಳಾಲ ತಾಲೂಕು ನರಿಂಗಾನ ಗ್ರಾಮತೆ ಬೋಲಾ ಪದವುಲುಲ್ಲೆ ಗುಡ್ಡೆಲು ಕಾನೋಕಿಟ್ರು ಶಾಸಕ ಯುಟಿ ಖಾದರೆ ಕೋಸಿಸಲು ಸರಕಾರತೆ ಮೊದಲು ಸುರೂತೆ ಕಂಬಲ ಕೊಲ ಲವಕುಶ ಊಡೆ ಎಣಿಚಿ ನಿಂಟ್ರು ಈ ಕಂಬಲ ಕೊಲತೆ ತೊಡಕத்தில் ಎಸ್ ನಡೆದು ಪಿರಾಕಲು ಕಂಬಲത്തിൽ ಮೆರ್ನಿತ್ತಿನ್ನೆ ಬೆಲಿಯಮಟ್ರೆ ಪೇರೆಟ್ಟದಾಯಿ ಹಿರಿಯ ಆಲಾಯೆ ವೆಂಕಪ್ಪ ಕಾಜವ್ವ ಕಂಬಲತೆ ಕೊಲತ್ತಿಗೆ ತೊಡಕ ಒಟ್ಟದು ಈ ಲೇಸಲು ಕಂಬಲತೆ ಎರ್ದಿರಿ ಓಡ್ ಪಾಟಿಯಾರು ಅಣ್ಣ ನಾವೇರ್ ಕಟ್ಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಉಂತರವಲ್ಲಲ್ಪ ಒಂಚೂರು ಬಿಡಬಲ್ಲಣ್ಣ ಗಂತಿಗೆ ಬಲ್ಲಣ್ಣ ಅಲ ಕುಡಿಯಾರೋ ಶಾಸಕ ಖಾದರ್ ಮುಂಡಿತ್ತು ಕಂಬಳ ಪಿನ್ನೆ ಯಕ್ಷಗಾನ ಕರಾವಳಿ ಭಾಗತೆ ಜಂಡು ಕಣ್ಣಿನ್ನೆ ಪೋಲೆ ಈ ಕಲೆರೆ ಒಲೆಚಿತ್ತು ಬೆಲಿಪಾಟ್ರೆದು ಮುನ್ನಲ್ಕೊಂಡೆ ಜವಾಬ್ದಾರಿ ನಂಗಲ ಮೇಲುಂಡು ಪುದಿಯ ಕೊಲತಲು ಸುರೂತೆ ಕಂಬಳ ಇದೇ ತಿಂಗಳು ತಂಜಿ ಪಿನ್ನೆ ತಾರ್ಗು ನಡಕರಿಂಡು ಸರಿಪಾಟಿದು ಬಹುಶಃ ಇಂದು ಇಡೀ ಊರ್ದಾಗ್ಲೇನ ಒಂಜಿ ಉತ್ಸವಡು ಅಕ್ಲ ಪ್ರೀತಿಡು ಅಕ್ಲ ಒಂಜಿ ವಿಶೇಷ ಸಹಕಾರಡು ಇಂದು ನಿರ್ಮಾಣ ಆತಿನೊಂಜಿ ಕೆರೆಯನ್ನು ಪಂಪನಂಕ ಅತ್ಯಂತ ಒಂಜಿ ಖುಷಿ ಆಪುಂಡು ಬಹುಶಃ ನವಾಜ್ ಶೈಲೇಶ್ ಶೆಟ್ಟಿ ಪಲ್ಪ ಗ್ರಾಮದ ಬತ್ತುಮನ ಗ್ರೌಂಡ್ ಲೆವೆಲ್ಗೆ ಮಲ್ತದ್ದು ಅದಕ್ಕೆ ಬೋರ್ಡಂಜನ ಕೆಲಸ ಮಲ್ತದ್ದು ನನಗೆ ನನ್ನ ಕೆಲಸ ಮಲ್ಪುಂಡುನಾಗ ಬಹುಶಃ ಅದಕ್ಕೆ ಮಸ್ತಾನ ಬತ್ತು ಬೋಡಲ್ಲ ಸಮರ್ಪಕ ಆಯ್ತು ಐದು ಅರುಣ್ ಕುದಿಸೋದ ಬತ್ತು ಬಂದರೆ ಇಂದು ಮಲ್ಪ ಅಂಚಿನ ಕೆರೆ ಇನ್ನು ಸ್ಟಾರ್ಟ್ ಆದ ಸೂರ್ಯನ ಇಂಜಿನ್ ಅಡಕೆಯನ್ನೇ ಏತ್ತು ಬೋಡವನು ಇಂಜಿನ್ ಬಂದು 15 ಲಕ್ಷ ಸಾಕು 15 ಲಕ್ಷದ ಒಂದು ಏನ ಯಾವ ಬಂದಿಲ್ಲ 5 ಲಕ್ಷ ಶುರು ಬಂದು ಪೋಯ ಬುಕ್ ಫಾರ್ಮ್ 5 15 ಲಕ್ಷ 30 ಲಕ್ಷ ಬೋಡು ಬಂದ ಶುರು ಬಂದ ನನಗೆ ಉಂಟಾಗ ನಿಂಗೆ ಅರ್ಧದೇನು ಅದೇನು ಇದ್ದಾನೆ ತಿರ ಜಾಸ್ತಿ ಎಲ್ಲ ಬೋಡೋದು ಆಯ್ಕೆ ಅಂತ ಬಂದಿದ್ದೆ ದಾಯ ಬಂದ ಎಂಕುಲು ಎಡ್ಡೆ ಮನಸ್ಸು ಎದುರ್ಕೊಂಡ ದೇವರು ಒಂಜೊಂಜಿ ಸಾಕಾರ ಕೊರತಿರೋ ಇನ್ನೊಂದು ಉದಾಹರಣೆ ಯಾನಂದ್ರೆ ನಾನು ಸ್ಟಾರ್ಟ್ ಮಾಡ್ಬಿಡ ಏನಾರ್ದಲ್ಲ ಮಳ ಅನುದಾನ ಇಜ್ಜಿ ಜನಕ್ಲ ಬೇಡಿಕೆ ಒತ್ತಾರ ಆ ಊರು ಇಂಕ ಒಂದು ಇಚ್ಛೆ ಎಡ್ಡೆ ಮನಸ್ಸು ಚಾಲನೆ ಕೊರಿಯ ನೀವು ನಂಬಾರಿ ಎಂಕು ಆಟೋಮೆಟಿಕ್ ಆಗಿ 3 ಕೋಟಿ ರೂಪಾಯಿ ಕ್ರೀಡಾ ಇಲಾಖೆ ಮುಖಾಂತರ ನಕ್ಷತ್ರ ಬರ್ಪಂಚಿನ ಅವಕಾಶ ಮತ್ತೆ ಎಂಕ್ ರಸ್ತೆ ಕೊರಿ ರಸ್ತೆ ಕೊಡ್ತಿ ಎಂಕ್ ಕ್ರೀಡೆ ಕೊರಿ ರಸ್ತೆ ಇತ್ತನ ಬುಕ್ಕ ತೂಕ ಲವಕುಶ ಕಂಬಳ ಕಮಿಟಿಯ ತಲೆಮುಪ್ಪ ಪ್ರಶಾಂತ ಕಾಜವ ಮುಂಡಿತ್ತು ಸುರೂತೆ ಕಂಬಳ ನೋಂಬುಲೆ ಬಂಡು ಬೇರೆ ನಾಲು ಇಲ್ಲ ತೆಗೆದುಕೊಂಡುತು ನೋಂಬುಲೆ ಕಂಬಳ ಬೇಕನಾಯ್ತು ಬಂತು ಮುಸ್ಲಿಮರಂಗ ಬೇಜಾರಾಕ್ಕಂಟು ಈ ಲೇಸಿಗೆ ಕೈ ಸೇರ್ಪಾಟನುಂಟು ಚಂತು ಇಂಥೊಂದಿನ ಈ ಮಲ್ಪ ಮರ ಇಂಥೊಂದಿನ ಈ ಮಲ್ಪಲ ಮರ ಪಂಪನ ಒಂದು ಪರಿಸ್ಥಿತಿಲಿ ಇತ್ತು ನಿಮಿತ್ತ ದಿನ ಮಿತ್ತ ಬೆಗರ್ ಒರಿಯನ ಬೂರ್ದು ಉಂಡ ದುಡ್ಡು ಐಕೆ ವ್ಯವಸ್ಥೆ ಅನುದಾನ ಮಲ್ತು ಕೊಡ್ತಂದಂಡ ಅವು ಶಾಸಕರು ಇದು ಏಡಲಕ್ಕೆ ನೋಡಿಸಿ ಇರೋಗೆ ಎಂಚೆ ಬೋಡು ನಿಖಿಲಿಗೆ ಎಂಚೆ ಬೋಡು ಅಂಚೆ ಮಲ್ಪಲ್ಲಿ ಬಂತರು ಇಂದುಲ್ಲ ಒಂಜಿ ಕಮಲ ಮಲ್ಪವನಕ್ಲಿಗೆ ಒಂಜಿ ಮಾದರಿ ಬಂಡಲ ತಪ್ಪವನು ಬಾಕಿ ಜಾಗಡೆ ಒರಿ ಕುಡಿದು ಮಲ್ಸಲ್ಲಿ ಹೋಗ್ತಾರಪ್ಪು ಇನಿ ಮಲ್ಪ ಆಜುಬಾಜು ಇನಿ ಏರಡಲ ಕೇಳಂದ ನಾನು ಹೆಚ್ಚು ದುಡ್ಡು ಕೊಡ್ಪನಂಚಿನ ವ್ಯಕ್ತಿಯೆಲ್ಲ ಇತ್ತರು ನನಗೆ ಸಾಕಾರ ಕೊಟ್ಟು ಬೊಡ್ಸಿ ಏರಗಲ ಋಣಭಾರ ಬೊಡ್ಸಿ ನಂಗಾಕಲು ಬಾಹ್ಯವಾದ ಸಾಕಾರ ಕೊರಡು ಪೂರ ಎಡ್ಡ ರೀತಿ ನೆನಪಾಡು ಎಂಗ್ಲ ಒಂಜಿ ಕೂಟ ಸುರು ಸೇರ್ದಿತ್ತ ಅವ್ರು ಸೇರ್ನಾಗ ಬಂಡಲಿ ರಾಜ್ಯಕ್ಕೆ ನಮ್ಮ ಮಾತೊಂಜಿ ರಾಜ್ಯಕ್ಕೆ ಪಕ್ಷದಕ್ಲಾದಿಲ್ಲ ಅಂಡ ಕಮಲಕೂಟದಲ್ಪ ರಾಜ್ಯಕ್ಕೆ ಬರ್ತದೆ ರಾಜ್ಯಕ್ಕೆ ಬಲಿಪಾವನಂಚಿನ ವೇದಿಕೆ ಯಾರ ಬಳ್ಳಿ ನರಿಂಗಾಣ ಗ್ರಾಮ ಪಂಚಾಯತ್ ತಲೆಮುಪ್ಪ ಶೈಲಜಾ ಶೆಟ್ಟಿ ಮೇಲ್ತೆಂದರೆ ತಲೆಮುಪ್ಪ ಆಯ್ತಿಂತು ಬೋಳ ಸಂತ ಲಾರೆನ್ಸ್ ಚರ್ಚಿರೆ ಪಾದ್ರಿ ಫೆಡ್ರಿಕ್ ಕೊರೆಯ ಕಂಬಳ ಕಮಿಟಿಯ ತಲೆಮುಪ್ಪ ಗುಣಪಾಲ ಕಡಂಬ ಜಿಲ್ಲಾ ಪಂಚಾಯತ್ರಿ ಪಿರಾಕ್ರೆ ತಲೆಮುಪ್ಪ ಮಮತಾ ಗಟ್ಟಿ ಬಂಟ್ವಾಳ ತಾಲೂಕು ಪಂಚಾಯತ್ರಿ ಪಿರಾಕ್ರೆ ತಲೆಮುಪ್ಪ ಚಂದ್ರಹಾಸ ಕರ್ಕೇರ ನವೀನ್ ಚಂದ್ರ ತಿರುವೈಲ್ಗುತ್ತು BR ಶೆಟ್ಟಿ ಮಹಾಬಲ ಆಳ್ವ ರವೀಂದ್ರ ಶೆಟ್ಟಿ ತಲಪಾಡಿ ದೊಡ್ಡಮನೆ ರಾಮಣ್ಣ ಶೆಟ್ಟಿ ಆಳ್ವರಬೆಟ್ಟು ತಾಲೂಕ್ ಪಂಚಾಯತ್ರಿ ಪಿರಾಕ್ರೆ ತಲೆಮುಪ್ಪ ಮೊಹಮ್ಮದ್ ಮೋನು ಬಾಲಕೃಷ್ಣ ರೈ ಬಿಳಿಯೂರು NS ಕರೀಂ ಸಾವುಲ್ ಹಮೀದ್ ಭರತರಾಜ್ ಶೆಟ್ಟಿ ಪಜೀರ್ಗುತ್ತು ದೇವಪ್ಪ ಮಾಸ್ಟರ್ ವಕೀಲ ರತ್ನಾಕರ ಶೆಟ್ಟಿ ಮೋರ್ಲ ಪ್ರಭಾಕರ್ ರೈ ನೆತಿಲಕೋಡಿ ಲಕ್ಷ್ಮಣ ಮಾಸ್ಟರ್ ಅತ್ತಾವುಲ್ಲಾ ಪರ್ತಿಪಾಡಿ ನಾರಾಯಣ ಶೆಟ್ಟಿ ಚಂದ್ರಹಾಸ ಶೆಟ್ಟಿ ಮೋರ್ಲ ಅಬ್ದುಲ್ ಜಲೀಲ್ ಮೊಂಟುಗೋಳಿ
ಮುರಳೀಧರ ಶೆಟ್ಟಿ ಮೋರ್ಲ, ನಾಸೀರ್ ನಡುಪದವು, ನಾರಾಯಣ ಶೆಟ್ಟಿ ಬಲೆತೋಡು ಪಿನ್ನೆ ಸಿದ್ದೀಕ್ ಪಾರೆ ಮೇಲ್ತೆನಲಿದ್ದಾರೆ. ಗ್ರಾಮ ಪಂಚಾಯತ್ರೆ ಜಂಡಾಮತ್ತೆ ತಲೆಮುಪ್ಪ ನವಾಜ್ ಕೊಲ್ಲರಕೋಡಿ ಬಿಂದರ್ಗ್ ಮರ್ಹಬ ಚೊಂತು, ಅಬ್ದುಲ್ ಜಲೀಲ್ ಮೊಂಟುಗೋಳಿ ನನ್ನಿ ಚೊಂತು, ಪತ್ರಕರ್ತ ಸತೀಶ್ ಪುಂಡಿಕಾಯಿ ಲೇಸ್ ನಡಪಾಟಿತು. പെണ്ണുങ്ങളെ നാലാചരണെ കൊണ്ടുത്തു മുടിപ്പുലിലെ ജനശിക്ഷണ ട്രസ്റ്റിൽ പെണ്ണുങ്ങളെ നാലാചരണೆ നടന്നു. ഈ ലേസിൽ സാധകമാർ കൂടിനാർ. ഈ ലേസിൽ ആരെല്ലാം കൂടി നടത്തും നോക്കാം ഈ സുദിൽ. ಮುಡಿಪು ಜನಶಿಕ್ಷಣ ಟ್ರಸ್ಟ್ ತರಫುಲು ಚಿತ್ತಾರ ಬಳಗ ಪಿನ್ನ ಸ್ವಾತಿ ಸಂಗೀತ ಸಂಗಮತೆ ಕೂಡಾಟത്തിൽ പെണ്ണുങ്ങളെ നാലാചರಣೆ കൊണ്ടുത്തു ಜನಶಿಕ್ಷಣ ಟ್ರಸ್ಟಿൽ ಅರಿವು ನೆರವು ಸಂವಾದ ಸಂಕಲ್ಪ ಚೊಲ್ಲೂರಿ ಲೇಸ್ ನಡೆದು. ಈ ಲೇಸಿൽ ಹರೆಕಳತೆ ಮೈಮೂನಾ ರಾಜ್ಕಮಲ್, ಈಮರೆ ಮಕ್ಕ ರಂಜೀನಾ, ಮರ್ಜೀನಾ ಪಿನ್ನ ಅಜ್ವೀನಾ, ಲಯನ್ಸ್ ಕ್ಲಬ್ರೆ ಸಲಹೆಗಾರ ರಾಧಾಕೃಷ್ಣ ರೈ ಉಮಿಯಾ, ರಮೇಶ್ ಶೇಣವ, ಸಾಹಿತಿ ಶಿವಪ್ರಸಾದ್ ಅಲ್ವಾ ನಡಿಗುತ್ತು, ಚಂದ್ರಶೇಖರ ಪಾತೂರು, ಚಂದ್ರಹಾಸ ಕನಂತೂರು, ಇಬ್ರಾಹಿಂ, ಇಸ್ಮಾಯಿಲ್ ಬಾಳೆಪುನಿ, ಅಬೂಬಕ್ಕರ್ ಜಲ್ಲಿ, ಬಾಳೆಪುನಿ ಗ್ರಾಮ ಪಂಚಾಯತ್ ಸದಸ್ಯ ಸಮೀಮಾ, ಚಿತ್ತಾರ ಬಳಗತ್ತೆ ಸತೀಶ್ ಶಿರಾ, ಪ್ರಶಾಂತ್, ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯ ಅಬ್ದುಲ್ ಸತ್ತಾರ್ ಬಾವಲಿಗುರಿ ಇಂಗೈನಾರು. ಅಲಂಬು ಕೃಷಿಲು ಪೇರೆಟ್ಟದ ಟಿ.ಎಚ್. ಅಬ್ದುಲ್ ರಜಾಕ್ ಬಾಳೆಪುನಿ ಇಯಲ್ ಮುಂಡಿತು. ಅಲಂಬು ಕೃಷಿಲು ಸೋಕುರ ಚೊಲ್ಲರೆ ಪೇಡಿ ಇಲ್ಲ, ಅಲಂಬು ತಡಿക്ക് ನಲ್ಲೆ ಬಸ್ತಾ ಇருந்து ತೆರಿಪಾಟಿತ್ತು. ಅಣಬೆ ಕೃಷಿ ಮಾಡಿ ಅದು ಸೋಲುವ ಯಾವುದೇ ಒಂದು ನಿರ್ಭೀತಿ ನಮಗೆ ಇಲ್ಲ. ಮುಖ್ಯವಾಗಿ ಅಂತ ಹೇಳಿದರೆ ಅದನ್ನು ತಿನ್ನುವಂಥ ಪದ್ಧತಿಯನ್ನು ನಾವು ರೂಢಿ ಮಾಡಿಕೊಳ್ಬೇಕು. ಅದು ಯಾಕೆ ತಿನ್ನಬೇಕು, ಯಾವುದಕ್ಕೋಸ್ಕರ ತಿನ್ನಬೇಕು, ಆರೋಗ್ಯಕ್ಕೋಸ್ಕರ ತಿನ್ನಬೇಕು. ಅದು ಬಿಟ್ಟು ಆರೋಗ್ಯಕ್ಕೋಸ್ಕರ ತಿನ್ನುವುದರಿಂದ ನಮಗೆ ನಾವು ಎಲ್ಲರೂ ಮಾಡಿ ಅಂತ ಒಂದು ಮೆಸೇಜನ್ನು ನಾನು ಎಲ್ರಿಗೂ ಕೊಡ್ತಾ ಇದ್ದೇನೆ. ಎಲ್ಲರೂ ಮಾಡಬೇಕು, ಎಲ್ಲರ ಮನೆಯಲ್ಲಿ ಮಾಡಿ ಅವರು ಸ್ವಂತ ಮಾಡಿ ತಿನ್ನಿ. ಜನಶಿಕ್ಷಣ ಟ್ರಸ್ಟಿಲ್ ಅಲಂಬು ಬೆಲೆ ಪಾಟಿತ್ತು ಖರ್ಚಿರೆ ಪೈಸಾ ಹಾಕೋನು ಚೊಲ್ಲುರೆ ಇರಾದೆ ಉಂಟು ನರೇಗಾತೆ ಪಿರಾಕ್ರೆ ಒಂಬುಡ್ಸ್ಮನ್ ಶೀನಶೆಟ್ಟಿ ಮನಸ್ಸಿರೆ ಪಾಲಕ ಚೊಂತು. ಒಂದು ತರಬೇತಿ ಶುರುವಾಗಿದೆ. ಅತಿ ಜರೂರಾಗಿ ಬಾಳೆಪುಣಿ ಸುತ್ತಮುತ್ತ ಇರುವ 10 ಪಂಚಾಯತ್ ವ್ಯಾಪ್ತಿಯ 100ಕ್ಕೂ ಹೆಚ್ಚು ಮಹಿಳೆಯರು ಈ ತರಬೇತಿಗೆ ಸಿದ್ಧರಾಗಿದ್ದಾರೆ. ತರಬೇತಿ ಇಲ್ಲಿಯೇ ನಡೆಯುತ್ತದೆ. ಇಲ್ಲಿ ತರಬೇತಿ ನಡೆಯುವುದು ಮಾತ್ರ ಅಲ್ಲ, ಈ ಕೇಂದ್ರ ಕೂಡ ಅಣಬೆ ಉತ್ಪಾದನಾ ಕೇಂದ್ರ ಆಗ್ತದೆ. ನಮ್ಮ ಉದ್ದೇಶ ಏನು, ನಮ್ಮ ಜೀಪಿಗೆ ಬೇಕಾದ ಡೀಸೆಲನ್ನು ಅಣಬೆ ಕೃಷಿ ಮಾಡಿ ಮಾರಿ ಡೀಸೆಲಿಗೆ ಹಣ ಆಗಬೇಕು ಅಂತ ನನ್ನ ಸಂಕಲ್ಪ. ಸಾಧ್ಯ ಉಂಟಾ ಸರ್? ಸಾಧ್ಯ ಉಂಟು, 100%. ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಕೃಷ್ಣ ಮೂಲ್ಯ ಲೇಸ್ನರ ಪಾಟಿ. ದರ್ಗಾತೆ ಅಗರ್ಗ್ ತಾಗಿತ್ತುಲೆ ಒಂದು ದರ್ಗಾದ ಸಂಬಂಧಪಟ್ಟ ಜಾಗೆ ಅಂತು ಉಡ ಯಾತ್ರಿ ನಿವಾಸ ಹಾಕೊಂಡು ಚೊಲ್றது ಸರ್ಕಾರತೆ ಆಲೋಚನೆ ಐತಿಂತು ಆಯಂಗು ದರ್ಗಾತೆ ಕಮಿಟಿ ರಂಗ ಇದ್ರೆ ಬುಡ ಅಂತ ಉಡ ದರ್ಗಾತ್ಗೆ ಬೆನ್ಮೈತೆ ಒಂದು ಕಟವಾಣ ಉಂಡಾಕಿರಾರು. ಇದ್ರ ಪೇರು ಸೈಯದ್ ಮದನಿ ಕಾಂಪ್ಲೆಕ್ಸ್ ಐತುಂಡು. ಇದ್ರೆ ತೊಡಕತೆ ಲೇಸ್ ನಡ್ದು ಬಾವಾ ಹಾಜಾರ್ ಚೊಲ್ಲುವೆ ಆಲ್ಲೆ ಕುಟುಂಬತ್ತಂಗ ಪಂಪೊಯಿಲ್ ಇನ್ನೆ 4 ಸೆನ್ಸ್ ಜಾಗೆರೆ ಉಳ್ಳಾಲ ದರ್ಗಾತ್ಗೆ ಹದಿ ಹಾಕಿನಾರು. ಆ ಜಾಗೆರೆ ದರ್ಗಾ ಕಮಿಟಿ ರಂಗ ಕೊರಡಿ ಬೆಲೆಕ್ಕೆ ಬಿತ್ತರಾರು ಚೊಲ್ಲುರೆ ಬಿಸಯ ಆಲ್ಮರೆ ನಡುಲು ಕೇಟು ಬಂದಂತೆ ಇಂತು. ಆಯಂಗೆ ಈ ಬಿಸಯത്തിൽ ಮುಂಡಾತೆ ದರ್ಗಾತೆ ತಲೆಮುಪ್ಪ ರಶೀದ್ ಹಾಜಾರ್ ಇಪ್ಪ ಮುಂಡೀರು. ದರ್ಗಾತ್ಗೆ ತಾಗಿತ್ತುಲ್ಲೆ ಮಾಸ್ತಿಗಟ್ಟೆಗೆ ಪೋಂಡಿ ತೆರಳು ಪುದಿಯದಾಯ್ಟಿ ಕೆಟ್ಪಾಟಿಯ ಕಟ್ವಾನತೆ ತೊಡಕತೆ ಲೇಸು ನಡ್ನುತು. ಈ ಲೇಸಲು ಮುಂಡಿಯ ರಶೀದ್ ಹಾಜಾರ್ ಪಂಪೊಯಿಲ್ಲಿನ್ನೆ ಜಾಗೆಯಲ್ಲಿ ತಿಂಗಳಿಗೆ 18,000 ಬಾಡಿಗೆ ಬಂದಂಟಿಂತು. ಮಾರ್ಗ ಅಗಲ 9 ಪಾದಿ ಜಾಗೆ ಪೋಯ್ತು. ಒಲಿഞ്ഞ ಜಾಗೆರೆ ನಲ್ಲ ಬೆಲೆಕ್ಕೆ ಬಿತ್ತಿನ ಆ ಪೈಸಾ ಸೇರ್ಪಾಟಿತು ಉಳ್ಳಾಲ ದರ್ಗತೆ ಮುಟ್ಟ ಪುದಿಯ ಕಟ್ವಾನ ಉಂಡಾಕಿರ. ಇದ್ರೆ ಕೀರ್ಲೆ ಭಾಗത്തിൽ 14 ಅಂಗಡಿ, ಮೇಲೆ ಭಾಗത്തിൽ 10 ಅವ ಉಂಡು. ಇದಿಲು ತಿಂಗಳಿಗೆ 1.5 ಲಕ್ಷ ಬಾಡಿಗೆ ಬಂಡು ಆ ಪೈಸಾ ಅರಬಿಕ್ ಟ್ರಸ್ಟ್ ಸೊರಪನಿಗೆ ಚೆಲವು ಹಾಕೊಂಡು ತೆರಿಪಾಟಿತು. ಕಾಟ್ ಕಟ್ಟಲಿಕ್ಕೆ ಮುಖ್ಯ ಕಾರಣ ಉಳ್ಳಾಳದ ಪಂಪೊಯಿಲ್ ಎಂಬ ಪ್ರದೇಶದಲ್ಲಿ ಉಳ್ಳಾಳ ದೇವರಾದಂಥ ಬಾವಾ ಹಾಜಿಯವರು ಆ ಒಂದು 4.5 ಸೆನ್ಸ್ ಜಾಗವನ್ನು ಉಳ್ಳಾಳ ದರ್ಗಕ್ಕೆ ದೇಣಿಗೆಯಾಗಿ ನೀಡಿದರು. ಹಲವಾರು ವರ್ಷಗಳಿಂದ ದೇಣಿಗೆ ಕೊಟ್ಟಂಥ ಕಟ್ಟಡದಲ್ಲಿ ಒಂದು ಕಿಂಚಿತ್ತು ಬಾಡಿಗೆ ಬರುವಂಥ ವ್ಯವಸ್ಥೆಯಲ್ಲಿ ಆ ಹಣವನ್ನು ಸೈಯದ್ ಮದನಿ ದರ್ಗಾಕ್ಕೆ ಉಪಯೋಗಿಸ್ತಾ ಇತ್ತು. ಕಾರಣಾಂತರದಿಂದ ಆ ಜಾಗವು ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಭೂಸ್ವಾಧೀನ ಪಡುವಂಥ ಒಂದು ವ್ಯವಸ್ಥೆ ಬಂದಾಗ ಪಕ್ಕದ ಕಟ್ಟಡದಲ್ಲಿರುವಂಥ ಅವರ ಕುಟುಂಬಸ್ಥರು, ಉಳಿದ ಜಾಗದಲ್ಲಿರುವಂಥ ವಾಸ ಮಾಡಿಕೊಂಡಿದ್ದಂಥ ಅಂಗಡಿ ವ್ಯಾಪಾರ ಮಾಡುವಂಥವರ ಕುಟುಂಬಸ್ಥರು ಆ ಜಾಗವನ್ನು ನಮಗೆ ನೀವು ನೀಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಒಂದು ಉತ್ತಮವಾದ ದರಕ್ಕೆ ನಾವು ಅದನ್ನು ಅವರಿಗೆ ಮಾರಾಟ ಮಾಡಿ ಆ ಒಂದು ಅರಬಿಕ್ ಟ್ರಸ್ಟಿಗೆ ಸೇರಿದ ಜಾಗವನ್ನು ಅವರಿಗೆ ಮಾರಾಟ ಮಾಡಿ ಆ ಹಣದಿಂದ ಅರಬಿಕ್ ಟ್ರಸ್ಟಿಗೆ ಒಂದು ಅಲ್ಲಿ ಬರುವಂಥ ಆದಾಯಕ್ಕಿಂತ ಜಾಸ್ತಿ ಆದಾಯ, ಅಲ್ಲಿ ಒಂದು 15-18 ಸಾವಿರ ರೂಪಾಯಿ ಬಾಡಿಗೆ ಬರುವುದಿದ್ದರೆ ಇಲ್ಲಿ ಸುಮಾರು ಒಂದು 1.5 ಲಕ್ಷಕ್ಕಿಂತಲೂ ಮಿಗಿಲಾಗಿ ಬಾಡಿಗೆ ಬರುವಂಥ ಈ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಸಭೆಯಲ್ಲಿ ತೀರ್ಮಾನಿಸಿದ ಪ್ರಕಾರ
ಇವತ್ತು ಈ ಕಟ್ಟಡ ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಬರುವಂಥ ಆದಾಯ ಉಳ್ಳಾಳದ ಸೈಯದ್ ಮದನಿ ದರ್ಗಾದ ಅಧೀನದಲ್ಲಿರುವಂಥ ಅರಬಿಕ್ ಟ್ರಸ್ಟಿಗೆ ಸಲ್ಲುತ್ತದೆ. ಆ ಮೂಲಕ ಆ ದೇಣಿಗೆ ದಾನಿಯಾದಂಥ ಬಾವ ಹಾಜಿಯವರ ಅವರ ಮಗಫಿರತಿಗಾಗಿರುವಂಥ ಅವರ ದೇವರ ಮೇಲೆ ಇಟ್ಟಂಥ ಪ್ರೀತಿ ಇಟ್ಟುಕೊಟ್ಟಂಥ ಅದರ ಸದ್ಕ ಜಾರಿಯಾಗಿ ಕಿಯಾಮತ್ ನಾಲ್ವರೆಗೆ ಅವರಿಗೆ ಸಲ್ಲುವಂತಾಗಬೇಕು ಎಂಬ ನೆಲೆಯಲ್ಲಿ ಅವರ ಬಾವ ಹಾಜಿಯವರ ಕುಟುಂಬಸ್ಥರಿಗೂ ಮರ್ಹೂಮ್ ಬಾವ ಹಾಜಿಯವರಿಗೂ ಅದರ ಪ್ರತಿಫಲ ನಿರಂತರವಾಗಿ ಸಿಗ್ತಾ ಇರಲಿ ಅಂತ ಹೇಳುವಂಥ ಪ್ರಾರ್ಥನೆಯೊಂದಿಗೆ ಈ ಲೇಸಲು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಜಂಡಾಮತ್ತೆ ತಲೆಮೂಪ ಮುಸ್ತಫಾ ಅಬ್ದುಲ್ಲಾ, ದರ್ಗಾ ಕಮಿಟಿಯ ಜಂಡಾಮತ್ತೆ ತಲೆಮೂಪ ಮೋನು ಇಸ್ಮಾಯಿಲ್ ಪಿನ್ನೆ ಬಾವ ಮೊಹಮ್ಮದ್, ಕನಕ ನೌಕರಿ ಇಲಿಯಾಸ್ ಯುಟಿ, ದರ್ಗಾತೆ ವಕ್ತಾರ ಫಾರೂಕ್ ಉಳ್ಳಾಲ್, ಅರಬಿಕ್ ಟ್ರಸ್ಟ್ ಜಂಡಾಮತ್ತೆ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ಸದಸ್ಯರಾಯೇ ಹಸನಬ್ಬ ಕಡಪರ, ಆಲಿಮೋನು, ಇಬ್ರಾಹಿಂ ಯುಕೆ, ಸೋಲಾರ್ ಅನೀಫ್ ಪಿನ್ನೆ ಇಬ್ರಾಹಿಂ ಇಂಗನ್ನಾರ್. ಪಟ್ಲ ಸತೀಶ್ ಶೆಟ್ಟಿ ಚೊಂದೆಂಗ್ ಐಲಿಗೆ ಯಕ್ಷ ಧ್ರುವ ಚೊಲ್ರವ್ರ ಪೇರುಂಡು. ಏಳು ಕಲಾವಿದರಂಕ್ ಬೇನ್ಮಾಯ್ತು ಚಮ್ಮೆ ಮೇನತೆರ್ತುಂಡು, ಚಮ್ಮೆ ಸಹಾಯ ಹಾಕೊಂಡುಂಡು. ಈ ಸಹಾಯತೆ ಮುನ್ನಲ್ಕೊಂಡು ಚೊಲ್ರೆ ನೆಲೆಲು ದೇರ್ಲ ಕಟ್ಟೆಲು KS ಹೆಗ್ಡೆ ಆಸ್ಪತ್ರೆ ಎದುರ್ಲು ಯಕ್ಷ ಧ್ರುವ ಚೊಲ್ರೆ ಪೇರ್ಲು ಒಂದು ಸೊಸೈಟಿ ತೊಡಗಿರು. ಇದ್ರೆ ತೊಡಕತ್ತಲೇ ಯಕ್ಷಗಾನ ಕಲಾವಿದರಂಕ್ ಬೇನ್ಮಾಯ್ತು ಮೇನತೆರ್ತುಂಡುಲ್ಲೆ ಯಕ್ಷಗಾನದಲ್ಲಿ ಬೆಲಿಯ ಮಟ್ರೆ ಪೇರೆಟ್ಟದಾಯಿ ಯಕ್ಷಧ್ವ ಪಟ್ಲ ಸತೀಶ್ ಶೆಟ್ಟಿ ಕಲಾವಿದರಂಕ್ ಎನೆತ್ತರ ಸಹಾಯ ಹಾಕೋನು ಚೊಲ್ಲುರೆ ಉಮೇದಲು ದೇರ್ಲಕಟ್ಟೆ KS ಹೆಗ್ಡೆ ಆಸ್ಪತ್ರೆ ಎದುರ್ಲು ಯಕ್ಷಧ್ರುವ ಕೋ ಆಪರೇಟಿವ್ ಸೊಸೈಟಿ ತೊಡಗಿರು. ಆದರೆ ತೊಡಕತ್ತಲೇ ನಡೆನಿತ್ತು. ಒಡಿಯೂರು ಗುರುದೇವಾನಂದ ಸ್ವಾಮೀಜಿ ಮುಂಡಿತು ಏ ಸಂಸ್ಥೆ ಆಯಂಗ್ ಉಯರ್ಚ ಕಾನೂನುಂಟಾಯಂಗ್ நல்ல கோசிஸ் பின்ன உம்மதிக்கொண்டு ಯಕ್ಷದ್ವಾರ್ ಪೇರ್ಲು ತೊಡಗಿಯ ಸೊಸೈಟಿರೆ ಉಯರ್ಚತ್ಗೆ ಬೇನ್ಮಾಯ್ತು ಎಲ್ಲರೂ ಕೈ ಸೇರ್ಪಾಟನುಂಟು ವಸಿಯತ್ರೆ ಫಲಕ ಚೊಂತು ಅನುಭವ ಉಂಟು. ಇನ್ನು ಒಟ್ಟು ನಮ್ಮ ತೂಪಂದಾಂಡ ನೆಟ್ಟು ಕೋಪರೇಟಿವ್ ಉಂಟು. ಈ ಕೋಪರೇಟಿವ್ ಉಂಟು ಭಾರಿ ಅರ್ಥಗಳು ಒಂಜಿ ಕೈ ಸೇರೋಣ್ಣೇನು ಸೇರಿನ ಮಾತ್ರ ಬಲ ಅಪ್ಪನೇನು. ಈ ಸೊಸೈಟಿದ ಮೂಲಕವಾದ ಹೆಚ್ಚ ಜನಗಳೇ ಬದುಕು ಬೊಳ್ಪು ಬರೆಯೋದಕ್ಕೆ ಸಾಧ್ಯತೆ ಉಂಟು. ಎಡ್ಡೆ ಒಂದು ಆಲೋಚನೆ ಮಂತೊಂದು ಈ ರೀತಿ ಮಂತು ನಾವು ಇಂಚಿನ ಚಿಂತನೆ ಉದ್ದೇಶ ಇಟ್ಟುಕೊಂಡು ಅಂತೇಳಿ ಉಂಟು. ಬೊಂಬೈ ಹೇರಾಂಬ ಇಂಡಸ್ಟ್ರೀಸ್ ಪಿನ್ನೆ ಕೆಮಿನೋ ಫಾರ್ಮತ್ತೆ ತಲೆಮುಪ್ಪ ಕನ್ಯಾನ ಸದಾಶಿವ ಶೆಟ್ಟಿ ಸೊಸೈಟಿಗೆ ತೊಡಕ ಹೊರ್ತಿತ್ತು. ಸಂಸ್ಥೆ ಗ್ರೋತ್ ಆವಡು ಬೆಳವಣಿಗೆ ಆವಡು ಬ್ರಾಂಚಸ್ ಜಾಸ್ತಿ ಆವಡು ಒಂಜಿ ಸೈಡ್ ಡೆಪಾಸಿಟ್ ನಮಕು ಕಲೆಕ್ಷನ್ ಮಾಡ್ಕೊಡು ಬೇತೆ ಜನಗಳ್ದ ಹೌದಾ ದಾನಿಗಳ್ದ ಅಂಚನೆ ಅರ್ಹತೆ ಇತ್ತನಾಗಲೇ ಕೊರಡು ಸೆಕ್ಯೂರಿಟಿ ಇಲ್ಲ ದಿಯೋಡು ಎಲ್ಲ NPAR ಬಲ್ಲಿ ನನ್ನ ವಿಷಯ ಜಾಸ್ತಿ NPAR ಬಲ್ಲಿ ಗೈಡ್ಲೈನ್ಸ್ ಮಲ್ತದು ಈ ಬ್ಯಾಂಕ್ ದನಾತ್ ಎಡ್ಡೆ ಆಡು ಮುಕ್ಕ ಯಕ್ಷದ ರೋಡ್ ಈತ್ ಮಾತ ನಿಕ್ಲು ಸಭಿಕರು ಸೇರ್ದಾರು ಯಕ್ಷದ ರೋಡ್ ಒಂಜಿ ಹತ್ತನ ಒಂಜಿ ಲೆಕ್ಕೊಂಡು ನಿಕ್ಲನ ಸಪೋರ್ಟ್ ಕೋಆಪರೇಷನ್ ಉಂಡೆ ನೆಕ್ ಅಂಚನೆ ದುಂಬುಗಳ ಉಪ್ಪಡೆ ನಿಕ್ಲೆ ಮಾತೆರಗಳ ಕಟೀಲೇಶ್ವರಿ ಮುಕ್ಕ ಈ ಜಾಗದ ಸತ್ಯಗಳು ಕೊರಗಜ್ಜೆ ಮಾತೆರಲ ಕೃಪೆ ಮಲ್ತದು ಈ ನಮ್ಮ ಸಂಸ್ಥೆ. ಶಾಸಕ UT ಖಾದರ್ ಲೇಸ್ರೆ ತಲೆಮುಪ್ಪ ಆಯ್ತಿಂತು. ದಕ್ಷಿಣ ಕನ್ನಡ ಜಿಲ್ಲೆಯ ಜಾನಪದ ಕಲೆ 2 ಕಣ್ಣುಗಳು. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಸರ್ವರ ಕೂಡ ಇವತ್ತು ಜವಾಬ್ದಾರಿ ಆಗಿದೆ. ನಾವಿದ್ದಾಗ ಮಾತ್ರ ಇದನ್ನು ಅನಿಸ್ಕೊಂಡು ಹೋಗುವುದಲ್ಲ. ಬಹುಶಃ ಸತೀಶ್ ಪಟ್ಲ ಆಲೋಚನೆ ತಿಳಿದರೆ ಭವಿಷ್ಯದ ಯುವ ಪೀಳಿಗೆಗೆ ಇನ್ನು ಹುಟ್ಟಿ ಬರುವಂತಹ ಮಕ್ಕಳಿಗೆ ಈ ಎರಡೂ ಸಂಸ್ಕೃತಿಯನ್ನು ತೋರಿಸ್ಪಡಿಸುವುದು, ಅದನ್ನು ಹಿಂದಿದ್ದ ರೀತಿಯಿಂದ ವೈಭವೀಕರಿಸಿ ಮಾಡಿಕೊಂಡು ಅದಕ್ಕೊಂದು ಮಹತ್ವ ಕೊಡುವ ಮೂಲಕ ಆ ಯುವ ಜನಗೆ ಕೂಡ ಆಕರ್ಷಣೆ ಆಗುವ ರೀತಿಯಲ್ಲಿ ಬಹುಶಃ ತಮ್ಮ ಇವತ್ತು ಕಾರ್ಯಕ್ರಮ ಎಲ್ಲ ಕೂಡ ಇವತ್ತು ನಡೆದಿದೆ. ನನಗೆ ವಿಶ್ವಾಸ ಇದೆ ಬಹುಶಃ ಖಂಡಿತವಾಗಿಯೂ ಅತ್ಯಂತ ಯಶಸ್ವಿಯಾಗಿ ಎಲ್ಲ ನಮ್ಮ ಸತೀಶ್ ಪಟ್ಲರವರ ಮತ್ತು ಎಲ್ಲ ನಿರ್ದೇಶಕರ ಪ್ರಾಮಾಣಿಕತೆ ಬದ್ಧತೆ ಮತ್ತು ಬಹುಶಃ ನಿಯತ್ತಿನಿಂದ ಅವರೆಲ್ಲರೂ ಕೂಡ ಖಂಡಿತವಾಗಿ ಅದನ್ನು ಅತ್ಯಂತ ಯಶಸ್ವಿಯಾಗಿ ಮುಂದೆ ತೆಕ್ಕೊಂಡೋಗಿ ಸರ್ವರ ಪ್ರೀತಿಗೆ ಪಾತ್ರರಾಗುವಂತಹ ಎಲ್ಲರ ಜಾಗತಿಕ ಬಂಟರ ಸಂಘತೆ ತಲೆಮುಪ್ಪ ಐಕಳ ಹರೀಶ್ ಶೆಟ್ಟಿ, ನಿಟ್ಟೆ ವಿಶ್ವವಿದ್ಯಾಲಯತೆ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, SSC DCC ಬ್ಯಾಂಕ್ ನಿರ್ದೇಶಕ TG ರಾಜಾರಾಮ್ ಭಟ್, ತಾಜ್ ಟವರ್ ಕಟ್ವಾನತೆ ದನಿ ಚಂದ್ರಹಾಸ ಶೆಟ್ಟಿ, ಬೆಂಗಳೂರು ಸಹಕಾರಿ ನಿಯಮತೆ ಮ್ಯಾನೇಜರ್ ಗುರುಪ್ರಸಾದ್ ಬಂಗೇರ, ಬೆಲ್ಮ ಗ್ರಾಮ ಪಂಚಾಯತ್ ತಲೆಮುಪ್ಪ CM ಅಬ್ದುಲ್ ಸತ್ತಾರ್, ಮಹಾಬಲ ಶೆಟ್ಟಿ ಪಟ್ಲಗುತ್ತು, ಸೊಸೈಟಿರೆ ಮ್ಯಾನೇಜರ್ ತನುಜಾ J ಅಡಿಯಂತಾಯ ಮೇಲ್ತೆನೆಲಿನಾರ್, ಸೊಸೈಟಿರೆ ನಿರ್ದೇಶಕ ಸವಣೂರು ಸೀತಾರಾಮ್ ರೈ ಬಿರ್ನರ್ ಮರ್ಹಬ ಚೊಂತು, ಪಟ್ಲ ಸತೀಶ್ ಶೆಟ್ಟಿ ಸುರೂತ್ಯ ಪಲ್ಕ ಮುಂಡಿತು, ಪುರುಷೋತ್ತಮ ಭಂಡಾರಿ ಅಡ್ಯಾರ್ ಲೇಸ್ನರ ಪಾಟಿತ್ತು. ಉಳ್ಳಾಲ ದರ್ಗತ್ಗೆ ಬೇರೆ ಬೇರೆ ರಾಯ ಬೇರೆ ಬೇರೆ ಜಿಲ್ಲೆ ಆಲ್ಮಾರು ಬಂಡಾರು.
ದೂರ ಆಲ್ಮಾರ್ ಬಂತು ಜಾವು ಉಲಿಯೋಗು ಬೇನ್ ಮೈತೋರು ಯಾತ್ರೆ ನಿವಾಸ ಬೇನು ಚೊಲ್ಲರು ನೆಲೆಲು 4 ವರ್ಷ ಪಿರಾಕ್ಲು ಕುಟ್ಟಿ ಬಲ್ಲೆ ಅರ್ಚಿಂತು ಇದ್ರೆ ಸೊರಪನಿ 20 ಇದ್ರೆ ತೊಡಕತೆ ಲೇಸ್ ನಡೆದು ಈ ಲೇಸಲು ಶಾಸಕ ಖಾದರ್ ತೊಡಕ ಕೊಟ್ಟು ದೀನಿ ಸ್ಥಾಪನೆ ಪಿನ್ನೆ ನಲ್ಲೆನೆಲೆ ಜಾಗೆಗು ಪರ್ರಾಯತೆ ಆಲ್ಮಾರಿ ಯಾರ ಬಂಡಾರು ಆಯಂಗಂಕು ಒಲಿಯೋಗು ಬೇನ್ ಮೈತ್ ನಲ್ಲೆ ವ್ಯವಸ್ಥೆ ಚಂದ ಚೊಲ್ಲೂರೆ ನೆಲೆಲು ಸರ್ಕಾರ ಯಾತ್ರಿ ನಿವಾಸ ಚೊಲ್ಲೂರೆ ಯೋಜನೆ ಕೊಡ್ನತ್ತು ಈ ಯೋಜನೆಯಲ್ಲಿ ಸರ್ಕಾರತೆ ಪೈಸ್ತಲು ಕಟ್ವಾನ ಉಂಡು ಹಾಕೊಂಡುಟ್ಟು ಅಗಂತೆ ಯಾತ್ರಿ ನಿವಾಸ ಕಟ್ವಾನத்துக்கு 4 ವರ್ಷ ಪಿರಾಕ್ಲೆ ಉಳ್ಳಾಲ ದರ್ಗಾತೆ ಜಾಲು ತೊಡಕ ಕೊಡ್తున్నారు 2019 ಜೂನ್ 16 ಕುಟ್ಟಿ ಅರ್ಚಿನಾರು 75 ಲಕ್ಷ ರೂಪಾಯಿಲು ಪೋನನ್ನು ರೂಮು ಹಾಕ್ರೆ ಆಲ್ಚನ ಇಂತು ಆದರೆ ಪಿನ್ನೆ ಈ ಕಟ್ವಾನತ ಸೊರಪನಿ ಯಾಮೆರೆ ಪೊಲ ನಡ್ನುತ್ತು ಇಪ್ಪ ಅಕೇರಿ ಆಯಿರು ಅಕೇರಿ ಆಯಂಗುಂ 4 ವರ್ಷ ಪಿನ್ನೆ ಅರೆಪಾದಿ ತೀರ್ಪಾಟಿತು ಇಂಜಿನಿಯರ್ ಪಿನ್ನೆ ಕಾಂಟ್ರಾಕ್ಟರ್ ಕಾನಂಟಾಯಿರಾರು ಇನ್ನಿಯಂ ಈ ಕಟ್ವಾನ ಬೆಚ್ಚೆಂಗ್ ಸುಖ ಇಲ್ಲೇ ಚೊಂತು ಬಿಯರ್ಚೆ ದರ್ಗಾತೆ ತಲೆಮುಪ ರಶೀದ್ ಹಾಜರ್ ಶಾಸಕ ಯುಟಿ ಖಾದರ್ ಕೈಲೇ ಯಾತ್ರಿ ನಿವಾಸತ್ತು ಆಲ್ಮಾರ್ ಗೋಪಾಟಿತ್ತು ಈ ಸೊರಪನಿ ಸರಿಯಾಯ್ತಿಲ್ಲ അങ്ങനെ ഇതിൽ എന്നെത്ര സൊറപ്പനി നടപ്പാട്ടു പിന്നെ ಕಟ್ವಾನ ಮೇಲ್ಗೆಟ್ಪಾಟನುಂಟು ರಶೀದ್ ಹಾಜರ್ ಶಾಸಕರೊಟ್ಟಿಗೆ ಕೇಟ್ಟು ಉಳ್ಳಾಲ ಜುಮ್ಮಾ ಮಸ್ಜಿದ್ ಮತ್ತು ಸೈಯದ್ ಮದನಿ ದರ್ಗಾದ ಈ ಒಂದು ಆವರಣದೊಳಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಅದು ಕೂಡ ಪ್ರವಾಸೋದ್ಯಮ ಇಲಾಖೆಯಿಂದ ಲಭ್ಯವಾಗುವಂಥ ಯಾತ್ರಿ ನಿವಾಸ ಎಂಬ ಒಂದು ಭಕ್ತಾದಿಗಳಿಗೆ ಯಾತ್ರಾರ್ಥಿಗಳಿಗೆ ಇಲ್ಲಿ ತಂಗುದಾನವನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಮಾನ್ಯ ಸಚಿವರಾದಂಥ ಶಾಸಕರಾದಂಥ ಯುಟಿ ಖಾದರ್ ಸಾಹೇಬ್ರೆ, ಇಲ್ಲಿರುವಂಥ ನಮ್ಮ ದರ್ಗಾದ ಪ್ರೆಸಿಡೆಂಟ್ UK ಮೋನು ಅವರೇ, ಆಸಿಫ್ ಅಬ್ದುಲ್ಲಾ ಅವರೇ, ಹಮ್ಮಬ್ಬ ಅವರೇ, ಅಲಿ ಮೋನು ಅವರೇ, ಅದೇ ರೀತಿ ಕಾರ್ಯದರ್ಶಿಗಳಾದಂಥ ತೋಹಾ ಮೊಹಮ್ಮದ್ ಅವರೇ, ಫಾರೂಕುಲ್ಲಾಲ್ ಅವರು, ಮಹಮ್ಮೂದ್ ಅವರು, ಇಬ್ರಾಹಿಂ ಹಾಜಿ ಅವರು, ಅಬ್ಬಾಸ್ ಹಾಜಿ ಅವರು, ಅಹಮದ್ ಬಾ ಅವರು, ಬಾ ಮೊಹಮ್ಮದ್ ಅವರು, ಹಸನಬ್ಬ ಅವರು ಎಲ್ಲರೂ ಇರುವಂಥ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತು ಏನು ಹೇಳ್ತಾ ಇದ್ದಂತೆ ನಮಗೆ ಈ ಸಮಾರಂಭಕ್ಕೆ ಸ್ವಾಗತ ಮಾಡುತ್ತಾ ಇಲ್ಲಿಯ ಒಂದು ಅವಶ್ಯಕತೆಯನ್ನು ಮನವರಿಕೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಈ ಒಂದು ನಮ್ಮ ಸಂಸ್ಥೆಗೆ ಸುಮಾರು 82 ಲಕ್ಷ ರೂಪಾಯಿ ಅಂದಾಜಿನ ಒಂದು ಈ ಸುಸಜ್ಜಿತ ಕಟ್ಟಡವನ್ನು ಇವತ್ತು ನಮಗೆ ಒದಗಿಸಿಕೊಡಲಿಕ್ಕೆ ಕಾರಣೀಕರ್ತರಾದಂಥ ಯುಟಿ ಖಾದರ್ ಸಾಹೇಬ್ರವರಿಗೆ ನಾನು ನಮ್ಮ ಜಮಾತ್ ಪರವಾಗಿ ಹಾಗೂ ಉಳ್ಳಾಲ ದರ್ಗಾ ಸಮಿತಿ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸಿ, ಈ ಒಂದು ಕಟ್ಟಡ ಸರ್ಕಾರಿ ಕಟ್ಟಡ ಆದ ಕಾರಣ ಕೆಲವೊಂದು ಅಸ್ತವ್ಯಸ್ತಗಳನ್ನು ಕಾಣುವಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಹಾಗಾಗಿ ತಾವು ಈ ಬಗ್ಗೆ ಇನ್ನೂ ಒಂದು ಮುತುವರ್ಜಿ ವಹಿಸಿಕೊಂಡು ಇದರ ಮೇಲೆ ಒಂದು ಮೇಲಂತಸ್ತಿಗೆ ಒಂದು ವಿಶೇಷವಾದ ಒಂದು ಅನುದಾನವನ್ನು ತರಿಸಿ ಇನ್ನೂ ಒಂದು ಕೆಲವು ರೂಮ್ಗಳನ್ನು ಸೇರಿಸ್ಕೊಡ್ಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿಕೊಂಡು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಜನ್ನಾಮತೆ ತಲೆಮುಪ ಮುಸ್ತಫಾ ಅಬ್ದುಲ್ಲಾ, ದರ್ಗಾ ಕಮಿಟಿಯ ಜನ್ನಾಮತೆ ತಲೆಮುಪ ಮೋನು ಇಸ್ಮಾಯಿಲ್ ಪಿನ್ನೆ ಮೊಹಮ್ಮದ್ ಬಾವಾ, ಕನಕ್ ನೌಕರಿ ಇಲಿಯಾಸ್ ಯುಟಿ, ವಕ್ತಾರ ಫಾರೂಕ್ ಉಳ್ಳಾಲ್, ಅರಬಿಕ್ ಟ್ರಸ್ಟ್ ಜನ್ನಾಮತೆ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ಸದಸ್ಯರಾಯೇ ಹಸನಬ ಕಡಪರ, ಆಲಿ ಮೋನು, ಇಬ್ರಾಹಿಂ UK, ಸೋಲಾರ್ ಅನೀಫ್ ಪಿನ್ನೆ ಇಬ್ರಾಹಿಂ ಈ ಲೇಸ್ಲಿನ್ನಾರ್. ಬಂಡಿಕೊಟ್ಟಿಯತ್ತಲು ನೇತ್ರಾವತಿ ಪೊಲೆಕ್ಕು ತಾಗಿತ್ತು ಮಲರಾಯ ಸಾನ ಉಂಡು. ಈ ಸಾನತ್ತೆ ಕೆಂತ್ಗೆ ಉಪ್ಪು ತಣ್ಣಿ ಬಂದುಂಟಿಂತು. ಇದ್ರೆ ತಡೆಯೋಗಿ ಬೇನ್ಮಾಯ್ತು ಅಗರ್ರೆ ಸೊರಪನಿಕ್ ಶಾಸಕ ಯುಟಿ ಖಾದರ್ ತೊಡಕ ಹೊತ್ತು. ಉಳ್ಳಾಲ ಬಂಡೆಕೊಟ್ಟ ಶ್ರೀ ಮಲರಾಯ ಸಾನತ್ತೆ ಮುಟ್ಟ ಶಾಸಕ ಯುಟಿ ಖಾದರ್ ಮೊದಲು ಅಗರ್ ಕೆಟ್ಪಾಟ್ರೆ ಸೊರಪನಿಕ್ ಹಿರಿಯ ಆಲು ಸುಂದರ ತೊಡಕ ಹೊತ್ತು. ಲೇಸಲು ಖಾದರ್ ಮುಂಡಿತ್ತು ಮಲರಾಯ ಸಾನತ್ತೆ ಮುಟ್ಟ ನೇತ್ರಾವತಿ ಪೊಲೆ ಚಪ್ಪೆ ತನ್ನಿ ಬಂಡೆ ಜಾಗೆ ಆಯ್ತಿಂದೆಂಗುಂ ಊಡೆ ಉಳ್ಳೆ ತೋಡಲು ಉಪ್ಪು ತನ್ನಿ ಬಂದುಂಟಿಂತು. ಈ ತನ್ನಿ ಪೂಜೆಗೆ ತನ್ನಿ ಎಡಕರೆದಾಯಿ ಕೆಂತಗೆ ಸೇರಿತ್ತು ತನ್ನಿ ಬೆಡಕ ಎಂಟಿಂತು. ಇದ್ರೆ ನಿಪ್ಪಾಟಕ್ಕೆ ಬೇನ್ಮಾಯ್ತು ಅಗರ ಸೊರಪನಿಕ್ ತೊಡಕ ಕೊಡ್ತುರ ಅಂದು ತೆರಿಪಾಟಿತ್ತು. ಪವಿತ್ರವಾದ ಉಳ್ಳಾಳದ ಬಂಡಿಕೊಟ್ಯ ಶ್ರೀ ಮಲರಾಯ ದೈವಸ್ಥಾನದ ಆ ಸನ್ನಿಧಿಯಲ್ಲಿ ನಾವೆಲ್ಲ ಇವತ್ತು ಇದ್ದೇವೆ. ಬಹುಶಃ ಇದರ ಪರಿಸರದಲ್ಲಿ ಇದು ಬಹುಶಃ ನಮ್ಮ ನೇತ್ರಾವತಿ ಹಿನ್ನೀರಿನ ಹತ್ತಿರ ಪ್ರದೇಶ ಆದ ಕಾರಣ ಇಲ್ಲಿ ಬರುವಂತಹ ಮಲೆತೋಡಿನಲ್ಲಿ ಎಲ್ಲ ಉಪ್ಪು ನೀರು ಬರ್ತಾ ಇತ್ತು. ಈ ಉಪ್ಪು ನೀರು ಬಹುಶಃ ಇಲ್ಲಿ ಪೂಜೆಗೆ ತೆಗೆಳುವಂತಹ ಪವಿತ್ರವಾದ ಬಾವಿಯ ನೀರು ಕೂಡ ಉಪ್ಪಾಗುವಂತಹ ಪ್ರದರ್ಶನಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ ಸುಂದರನವರ ಮುಖಾಂತರ ಗೋಪಾಲನವರು, ದೇವಿ ಅಕ್ಕನವರು ಮತ್ತು ನಮ್ಮ ಸತ್ಯವತಿ ಅಕ್ಕನವರು ಮತ್ತು ಇಲ್ಲಿ ನಮ್ಮ ಹರೀಶ್ ಕುಮಾರ್ ಅವರು, ರಾಜೇಂದ್ರ ಇವರೆಲ್ಲ ಸೇರಿಕೊಂಡು, ಶ್ರೀನಿವಾಸ ಮುಂತಾದ ಸೇರಿಕೊಂಡು ನಮ್ಮನ್ನಲ್ಲಿ ಕರೆಸಿ ಈ ಒಂದು ಆ ಸಮಸ್ಯೆ ಹೇಳಿದ್ದು. ಅವತ್ತು ನಾವು ಅದಕ್ಕೆ
ಈ ಮಲ್ರಾಯ ದೇವಸ್ಥಾನದ ಪೂಜೆ ಪುರಸ್ಕಾರಗಳಿಗೆ ಆ ಉಪಯೋಗ ನೀರು ಇವತ್ತು ಅಲ್ಲಿ ಅದು ಪವಿತ್ರವಾಗಿರಬೇಕು, ಉಪವಾಗಬಾರದು ಉದ್ದೇಶ ತೋಡಣೆಗಳನ್ನು ಹೋಗುವ ಉದ್ದೇಶದ ಕಾರ್ಯಗಳು ನಾವು ಇವತ್ತು ಸ್ಯಾಂಕ್ಷನ್ ಮಾಡಿದ್ದೇವೆ. ಎರಡನೇ ಹಂತದಲ್ಲಿ ನಾವು ಮುಂದಿನ ಅದಕ್ಕೆ ಅನುದಾನ ನಾವು ಬಿಡುಗಡೆ ಮಾಡ್ತೇವೆ. ಅದಕ್ಕೆ ಈ ಕೆಲಸ ನಾವೆಲ್ಲರೂ ಕೂಡ ದೇವರ ಆಶೀರ್ವಾದ ಪಡೆದುಕೊಂಡು ನಾವು ಇವತ್ತು ಚಾಲನೆ ಕೊಟ್ಟಿದ್ದೇವೆ. ನಮ್ಮ ಜೊತೆಯಲ್ಲಿ ಸದಾಶಿವಲಾಲ್ ಅವರು, ಚಂದ್ರಶೇಖರ್ ಅವರು, ಸುರೇಶ್ ಭಟ್ನಾಗರ್ ಅವರು, ಅಶೋಕ್ ಅವರು, ಹರ್ಷವರ್ಧನ್ ಅವರು, ದಿನೇಶ್ ಅವರು, ಈ ನಮ್ಮ ಹಿರಿಯರಾಗಿರುವಂಥ ಭವನ್ ಶಂಕರ್ ಅವರು, ನಮ್ಮ ನಗರಸಭೆ ಅಧ್ಯಕ್ಷ ಆಗಿರುವಂಥ ಚಿತ್ರಕನ್ ಅವರು, ನಮ್ಮ ಆರ್ ಕೆ ಒಡೆಯರವರು, ರಾಜೇಂದ್ರ ದುಗ್ಗಾಮ, ಬಾಲಕೃಷ್ಣ ಮತ್ತು ಎಲ್ಲ ನಮ್ಮ ಗುರು ಹಿರಿಯರು ನಾವೆಲ್ಲ ಜೊತೆ ಎಲ್ಲ ನಾವು ಸೇರಿದಂತೆ ಚಾಲನೆ ಮಾಡ್ತೇವೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ರೆ ತಲೆಮುಪ್ಪ ಸದಾಶಿವ ಉಳ್ಳಾಲ್, ಪೆನಿಂಗಳೆ ಕಮಿಟಿರೆ ಪಿರಾಕ್ರೆ ತಲೆಮುಪ್ಪಾಯಿ ದೇವಕಿ ಉಳ್ಳಾಲ್, ಇಪ್ಪತ್ತೆ ತಲೆಮುಪ್ಪ ಚಂದ್ರಿಕಾ ರೈ, ಕಾಂಗ್ರೆಸ್ ಜಿಲ್ಲೆರೆ ಕಮಿಟಿರೆ ಸದಸ್ಯ ಸುರೇಶ್ ಭಟ್ನಗರ, ಅಶ್ರಫ್, ದಿನೇಶ್, ಭವಾನಿ, ಶಂಕರ್, ನಗರಸಭೆ ತಲೆಮುಪ್ಪ ಚಿತ್ರಕಲಾ, ಬಾಲಕೃಷ್ಣ, ಆರ್ ಕೆ ವಿನಯ್, ರಾಜೇಂದ್ರ, ಶ್ರೀನಿವಾಸ್, ಹರೀಶ್ ಕುಮಾರ್ ಪಿನ್ನೆ ಗೋಪಾಲ್ ಲೇಸ್ಲಿನ್ನಾರ್. ഇത്തരത്തിലൊരു ഉള്ളാള ദർഗ കമ്മിറ്റിക്ക് തലമൂപ്പ പിന്നെ സദസ്യരങ്ങളെ ആയിക്കെ അതത് കരിയത്തങ്ങാക്കിക്കൊണ്ട് ಬಂದಿದ್ದಾರೆ. ഈ ആണ്ട് വഖഫ് കമ്മിറ്റിയുടെ തരഫിൽ വോട്ടയിട്ട് പുതിയ കമ്മിറ്റി രംഗങ്ങളെ ആയിക്കായിരുന്നു. ഈ കമ്മിറ്റി രംഗ അധികാരം എടുക്കുന്നവർ ലേസ് നടത്ത് ഈ ലേസിൽ എന്തെല്ലാം ആയിട്ടുണ്ട് നോക്കുക ഈ സുദ്ധിയിൽ. ഉള്ളാല ജുമാപ്പള്ളി പിന്നെ സയ്യദ് മദനി ദർഗത്തുക്ക് പുതിയ കമ്മിറ്റി ആയിരുന്നു. വഖഫ് നടപട്ടി വോട്ടുలు കോട്ടേപുര, മേലങ്കടി, മുക്കച്ചേരി, അലേക്കള, കല്ലാപ്പ് ഇങ്ങനെ 5 കരയത്തെ 55 ആൾമാർ സദസ്യരായിരാറ്. പുതിയ കമ്മിറ്റിക്ക് മൂപ്പന്മാരെ വോട്ട് മൈക്കാലത്ത് ഉള്ളേ വഖഫ് ഓഫീസിൽ നടന്നിತ್ತು. ಹನೀಫ್ ಆಜಾರ್ ತಲೆಮೂಪಾಯಿತು, ರೈಟು ಅಶ್ರಫ್ ಅಹ್ಮದ್ ಜಂಡಾಮತೆ ತಲೆಮೂಪಾಯಿತು, ಸುರುತ್ಯ ಕಾರ್ಯದರ್ಶಿ ಆಯಿತು ಮೇಲಂಗಡಿರೆ ಶಿಯಾಬುದ್ದೀನ್ ಸಕಾಫಿ, ಮುಕಚೇರಿ ಮೊಹಲ್ಲತೆ ನಾಜಿಮ್ ಕೋಟೆಪುರ, ಖಜಾಂಜಿಯರು. ഈ കമ്മിറ്റി അധികാരം എടുക്കൽ ലേസ് ദർഗത്തിൽ നടന്നിട്ട് പുതിയ കമ്മിറ്റി രംഗ പിന്നെ വഖഫ് അധികാരി പറയുമ്പോൾ അറബിക് പിന്നെ ചാരിറ്റബിൾ ട്രസ്റ്റ് ഓഫീസിക്ക് ബീഗ ഇട്ടുన్నారు. അങ്ങനെ ആയതിൽ അധികാരിങ്ങ പിന്നെ പുതിയ കമ്മിറ്റി രംഗ പിന്നെ പല കമ്മിറ്റി രംഗ ചോറുന്നര റൂമിൽ കൂടിയാറ്. അധികാര കൊടുക്കുന്ന വിഷയത്തിൽ മുന്നാളത്തെ ഖജാൻജി UK ഇസ്മായിൽ, വക്താര ഫാറൂഖ് ഉള്ളാൽ, പിന്നെ അറബിക് ട്രസ്റ്റ് രണ്ടാമത്തെ കാര്യദർശി ആസിഫ് അബ്ദുള്ള, പിന്നെ സിദ്ദീഖ്, അധികാരി സയ്യദ് മൊഹദ്ദീൻ ഫാഷാറൊട്ട സവാൽ കേട്ടാർ. ನಿಮ್ಮ ಇನ್ಸ್ಟಿಟ್ಯೂಷನ್ ಬೈಲಾ ಕೇಳಿ, ಇದು ನಿಮ್ಮ ಇನ್ಸ್ಟಿಟ್ಯೂಷನ್ ಬೈಲಾ, ಇದು ಅಪ್ರೂವ್ ಆಗಿದೆ. ನೀವು ಎನ್ರೋಲ್ಮೆಂಟ್ ಹೋಗ್ಬೇಕಾದ್ರೆ ಕೋರ್ಟಿಗೆ ಹೋದ್ರಿ, ಕೋರ್ಟಿಗೆ ಹೋದಾಗ ಕೋರ್ಟ್ ಏನ್ ಮಾಡ್ತು, ಎನ್ರೋಲ್ಮೆಂಟ್ ಯಾರನ್ನ ಹೋಗ್ಲಿ, ನೀವು ಹೋಗಿಲ್ಲ, ನೀವು ಹೋಗಿದ್ದಾರೆ ಅಂತ ಹೇಳ್ತಿಲ್ಲ, ಕೋರ್ಟಿಗೆ ಹೋಗಿದ್ದಾರೆ ಅಲ್ಲ, ಇಲ್ಲಿ ಇದ್ದಾರೆ ಯಾರು ಬಲಪಾಡಿ ಆಚೆಯವರೆಲ್ಲ ನೇತ್ರಾವತಿ ಆಚೆ ಉಳ್ಳಾಲದವರೇ. ನಾವು ಕೂಡ ಒಂದಷ್ಟು ಟೈಮಲ್ಲಿ ಇಲೆಕ್ಟ್ ಆಗಿ ಬಂದವರು, ಇನ್ನೊಂದು ಟೈಮ್ ಅದು ಟರ್ಮ್ ಆಗಿ ತಾವು ಹೋಗ್ತದೆ. ಅದಕ್ಕೇನು ಗಲಾಟೆ ಗುಲ್ಮಾಲೇನಿಲ್ಲ. ನಿಮ್ಮ ಹತ್ರ ನಾವು ಹೇಳುವುದೊಂದೇ, ನಿಮ್ಮ ಆಕ್ಟ್ ಪ್ರಕಾರ 30 days ಟೈಮ್ ಉಂಟು, ನೋಟಿಸ್ ಕೊಟ್ಟು ಕರ್ನಾಟಕ ಸ್ಟೇಟ್ ಆಫ್ ಆಕ್ಟ್ ಅಲ್ಲಿ 68 ನೋಡಿ ಅದರಲ್ಲಿ ಉಂಟು. ಆ ಥರ ಮಾಡಿ ಕೊಡಿ ಲೆಟರ್, ನಾವು 30 days ಅಲ್ಲಿ ನಾವು ಫುಲ್ ಹಸ್ತಾಂತರ ಮಾಡ್ತೀವಿ. ಯಾವುದೇ ಅಭ್ಯಂತರ ಇಲ್ಲ. ಅವರು ಕೂಡ ನಮ್ಮವರೇ, ಬರುವವರು ಕೂಡ ನಮ್ಮವರೇ. ನೀವು 30 days ಅಲ್ಲಿ ರೆಕಾರ್ಡ್ ಹ್ಯಾಂಡ್ ಓವರ್ ಮಾಡಬೇಕು. ಅಲ್ಲ, 30 days ಅಲ್ಲಿ ರೆಕಾರ್ಡ್ ಹ್ಯಾಂಡ್ ಓವರ್ ಮಾಡಬೇಕು. ಬಟ್ ಚಾರ್ಜ್ ಇವರು ಇವತ್ತು ಅಸ್ಯೂಮ್ ಮಾಡಬೇಕು. ಈಗ ಬೈಲಾ ಹೇಳ್ತಿರೋದು, ಬೈಲಾ ಏನ್ ಹೇಳ್ತದೆ, ಆರ್ಡರ್ ಆದ ತಕ್ಷಣ ವೆರಿ ಪ್ಲೀಸ್ ಆಗಿರಿ. ದಿ ನ್ಯೂಲಿ ಎಲೆಕ್ಟೆಡ್ ಮೆಂಬರ್ ಶೆಲ್ ಬಿ ಡೀಮ್ಡ್ ಟು ಹ್ಯಾವ್ ಅಸ್ಯೂಮ್ಡ್ ದಿ ಆಫೀಸ್ ಆಫ್ ದಿ ಮ್ಯಾನೇಜಿಂಗ್ ಕಮಿಟಿ ಮುತ್ತೋಲಿ ಆಫ್ ದಿ ವಫ್ ಆನ್ ಇಶ್ಯೂ ಆಫ್ ಆರ್ಡರ್ ಆಫ್ ದಿ ಬೋರ್ಡ್ ಅಪಾಯಿಂಟಿಂಗ್ ದೆಮ್ ಆಸ್ ಮೆಂಬರ್. ಯಾವಾಗ ಬೋರ್ಡ್ ಅವರಿಗೆ ಅಪಾಯಿಂಟ್ ಮಾಡ್ತಾರೆ ಮುತ್ತೋಲಿ ಮೆಂಬರ್ಸ್ ಅಂತ, ವೆರಿ ಇಮಿಡಿಯೇಟ್ ಅವರು ಅಸ್ಯೂಮ್ ಮಾಡಬೇಕು ಚಾರ್ಜ್. ಬೈಲಾ ಹೇಳ್ತದೆ, ನಿಮ್ದು ಬೈಲಾ ಅಪ್ರೂವ್ ಆಗಿರೋದು. ಈ ಬೈಲಾ
ಬೈಲಾ ಪ್ರಕಾರ ನೀವು ಪ್ರೆಸಿಡೆಂಟ್ ಏನು ಮ್ಯಾನೇಜ್ಮೆಂಟ್ ಕೊಡಲ್ಲ. ಇವಾಗ ಎಷ್ಟು ಎಲೆಕ್ಷನ್ ಆಗ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಇದನ್ನು ನನಗೆ ಇದು ಚಾಪ್ಟರ್ 6 ನೋಡಿ ಏನಿರುತ್ತೆ ಅಂತ. ಇದು ಸರ್ಕಾರത്തെ ನಿಯಮ ಅಂಟು ಚೊಂತು ಅಧಿಕಾರಿ ಕಾನೂನು ಕೈಲೆಡ್ಕೊ ತೀರ ഒരു തിങ്കളിൽ മുന്നലത്തെ കമ്മിറ്റിരങ്ങ പുതിയ കമ്മിറ്റിക്ക് അധികാര കൈകണക്കറി ബുക്ക് കൊടുക്കുന്നു. ഇനി പടച്ചവൻ്റെ പള്ളി പിന്നെ ദർഗാത്ത് സ്വത്ത് ജബാദാരി പുതിയ കമ്മിറ്റിയുടെ ಐತಿಕ್ಕರು ಚೊಂದು ತೆರಿಪಾಟಿತ್ತು. बहाल रखूंगा इस ओहदे से निभाने वाली सारी जिम्मेदारियां और इख्तियारात बिना किसी मसलक और इलाकाई इम्तियाज के दल व इंसाफ सलामियत रास्ताबाजी दियानतदारी शफाफियत और गैर जानिबदारी के साथ मजहबी फराइज ಮುಗಿದು ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಕಾನೂನುಬದ್ಧವಾಗಿ ಯಾವುದೇ ಕಾನೂನನ್ನು ಕೈಗೆ ತೆಗೆದುಕೊಳ್ತಾರೆ. ಏನಾದರೂ ನಿಮ್ಮಲ್ಲಿ ತೊಂದರೆ ಬಂದರೆ ದಯವಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ, ಇಲ್ಲ ಒಪ್ಪಂಡಿಗೆ ಕಂಪ್ಲೇಂಟ್ ಮಾಡಿ. ನೀವಾಗಿ ನೀವು ಯಾರೇ ಬಂದು ಜಗಳಾಡಕ್ಕೆ ಬಂದರೂ ಆಯ್ತಪ್ಪ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಮಾಡಿ, ಇಲ್ಲ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ. ನೀವು ಯಾವುದೇ ಥರದ ಕಾನೂನು ಕೈನಲ್ಲಿ ತಗೊಬಾರ್ದು. ಯಾಕಂದರೆ ನಿಮ್ಮ ಚಾರ್ಜ್ ಅಜ್ಯೂಮ್ ಭಾಳ ಸ್ವಲ್ಪ ಇದಿರ್ತದೆ, ಟೈಮ್ ಇರ್ತದೆ, ಒಂದು ತಿಂಗಳು ಸಮಾಧಾನವಾಗಿರಿ. ಅವ್ರ ಲೆಕ್ಕ ಅವ್ರು ಕೊಡ್ತಾರೆ. ಕೊಡಲಿಲ್ಲ ಅಂದರೆ ಅಲ್ಲ ಇದ್ದಾನೆ, ನಮಗೆ ಈಮಾನ್ ಇದೆ, ಶ್ಯಾಮಂತ ಮೇಲೆ ಅಲ್ಲಾದರೂ ಉತ್ತರ ಕೊಡಬೇಕಾಗ್ತದೆ. ಯಾವುದೂ ಚಿಂತೆ ಬೇಡ. ಇನ್ಶಾಲ್ಲ ಅವರು ಕೊಡ್ಬೋದು, ಅವರು ಅಂತಾರಿಲ್ಲ ಕೊಡ್ತಾರೆ ಅಂತ ವಾದ ಮಾಡಿದ್ದಾರೆ. ಇನ್ಶಾಲ್ಲ ಕೊಡ್ತಾರೆ. ಅವ್ರ ಹತ್ರ ತಗೊಂಡು ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಂಡು ಈಗೆಲ್ಲ ನಿಮ್ಮ ಉಲ್ಲಾಳ್ ಜಮಾತಿನ ಜನ ನೀವೆಲ್ಲ ಸೇರಿ ಅಣ್ಣ ತಮ್ಮಂದ್ರೆ ಯಾವಾಗ ಈಗ ಪ್ರಮಾಣ ಮಾಡಿದ್ರು ಅದ್ರ ಪ್ರಕಾರ ನಡ್ಕೊಂಡು ಅಧ್ಯಕ್ಷ ಕಾರ್ಯದರ್ಶಿ ಚೊಲ್ಲೂರದಿ പേർക്ക് ಮಾತ್ರ ನಂಗ ಪಲ್ಲಿ ದರ್ಗತೆ ಚಾಕ್ರಿ ಎಡ್ಕರಂಗ ದರ್ಗತೆ ಇತಿಹಾಸത്തിൽ ಸರ್ಕಾರത്തെ ತರಫಿൽ ಇದು ಸುರೂತೆ ಓಟಾಯ್ತು ಅಧಿಕಾರ ಕಿಟ್ಟಿರು 55 ಸದಸ್ಯರಂಗ ಒನ್ನಾಯಿಟ್ಟು ಮುನ್ನಾಲ್ ಪೋಂಡಾಂಟು ಪುದಿಯ ತಲೆಮೂಪ ಹನೀಫ್ ಆಜಾರ್ ಚೊಂತು. ಪ್ರಥಮ ಬಾರಿಗೆ ಸರ್ಕಾರವು ಇಲೆಕ್ಷನ್ ಮಾಡಿಕೊಟ್ಟು ಒಂದು ಹೊಸ ಆಡಳಿತ ಸಮಿತಿಯು ಇವತ್ತು 5 ಗಂಟೆಯಿಂದ ಜಾರಿಗೆ ಬಂದಿರುತ್ತದೆ. ಅಲ್ಹಮ್ದುಲಿಲ್ಲ. ಇದಕ್ಕಾಗಿ ತುಂಬ ಹೃದಯದಿಂದ ಕೆಲಸ ಮಾಡಿದ ದಕ್ಷಿಣ ಜಿಲ್ಲಾ ಚುನಾವಣಾಧಿಕಾರಿ, ಅದೇ ರೀತಿ ದಕ್ಷಿಣ ಜಿಲ್ಲಾ ವಕ್ಫ್ ಮಂಡಳಿ ಅಧ್ಯಕ್ಷರಿಗೂ ಸರ್ವ ಸಂಘಟಕರಿಗೂ ಮೊದಲನೇದಾಗಿ ನಾನು ಅಭಿನಂದಿಸುತ್ತೇನೆ. ಇನ್ಶಾ ಅಲ್ಲಾ ನಾವೆಲ್ಲರೂ ಒಟ್ಟಿಗೆ 55 ಜನರು ಸೇರಿ ಕುತುಬುಜ್ಜಮಾನ್ ಸೈಯದ್ ಮುತ್ತಕಲ್ ದರ್ಬಾರಿನ ಸೇವಕರಾಗಿ, ಸದಸ್ಯರಾಗಿ ಅಲ್ಲ, ಸೇವಕರಾಗಿ ನಾವು ಇಲ್ಲಿ ಕಾಲ ಕಳೆಯುವ. ಯಾವುದೆಲ್ಲ ಖಿದ್ಮತ್ತುಂಟು ನಾವು ಒಟ್ಟಿಗೆ ಸೇರಿಸಿ ಮಾಡುವ. ಇಲ್ಲಿ ಅಧ್ಯಕ್ಷರು, ಸೆಕ್ರೆಟರಿ ಅಥವಾ ಉಪಾಧ್ಯಕ್ಷರು ಅದು ಹೆಸರಿಗೆ ಮಾತ್ರ. ನಾವೆಲ್ಲರೂ ಒಂದೇ. ನಾವು ಸೇವಕರಾಗಿ ಆಯ್ಕೆಯಾಗಿ ಬಂದಿದ್ದೇವೆ. ಯಾವುದೇ ಗೊಂದಲಗಳಿಲ್ಲದೆ ಶಾಂತಿಯಿಂದ ನಮ್ಮ ಉಲ್ಲಾಳ ಪ್ರದೇಶ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಆ ರೀತಿಯಲ್ಲಿ ಅಭಿವೃದ್ಧಿ ಹೊಂದುವ. ಅದೇ ರೀತಿ ಅದಕ್ಕೆ ಬೇಕಾಗಿ ನಮಗೆ ದಕ್ಷಿಣ ಜಿಲ್ಲಾ ವಕ್ಫ್ ಮಂಡಳಿ ಕೂಡ ಸಹಕಾರ ಕೊಡಬೇಕು. ರಾಜ್ಯ ಸರ್ಕಾರದಿಂದಲೂ ಕೇಂದ್ರ ಸರ್ಕಾರದಿಂದಲೂ ಎಲ್ಲ NGO ಇಂದಲೂ ನಾವು ಸಹ. ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗೆ ಅಕ್ಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇ ನಾತು ಮುನ್ನಲ್ ಬಂಡ ಅತ್ತ ತೋಲು ನೋಕೆಂಡಿಕರು ನಂಗಲಿ ನಿಂಗಲೆ ಪಿಸತೆ ಚಾನೆಲ್ ಪೊಸಕುರಲ್.